this is Rashmika Mandana. ಹುಟ್ಟಿದ ಊರು, ಬೆಳೆದು ಬಂದ ದಾರಿ, ಕೈ ಹಿಡಿದ ವ್ಯಕ್ತಿಗಳು ಯಾರೇ ಆದರೂ ಎಂಥದ್ದೇ ಸಂದರ್ಭದಲ್ಲಿ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ನಾಡು, ನುಡಿ, ಭಾಷೆ ಅಂತ ಬಂದರೆ ನಮ್ಮತನವನ್ನು ನಾವು ಯಾವತ್ತೂ ಬಿಟ್ಟುಕೊಡೋದಿಲ್ಲ. ಇನ್ನು ಕನ್ನಡ, ಕರುನಾಡು ಅಂತ ಬಂದರೆ ನೋವೇ ಚಾನ್ಸೇ ಇಲ್ಲ. ಎಂಥವರೇ ಆದರೂ ಹೆಮ್ಮೆಯಿಂದ ನಾವು ಕನ್ನಡಿಗರು, ಕರ್ನಾಟಕದವರು ಅಂತ ಹೇಳ್ಕೊತಾರೆ. ಆದರೆ ಇನ್ನು ಕೆಲವರು ಇದಕ್ಕೆ ತದ್ವಿರುದ್ಧ. ತಮ್ಮ ಬೇರು ಬೆಳೆದು ಬಂದಿದ್ದು ಕನ್ನಡ ನೆಲದಿಂದಲೇ ಆಗಿದ್ದರೂ ಅದನ್ನು ಹೇಳಿಕೊಳ್ಳಲು ಕೆಲವರು ಹಿಂಜರಿತಾರೆ. ಇದೇ ಸಾಲಿನಲ್ಲಿ ಇರುವ ನಟಿಯರಲ್ಲಿ ರಶ್ಮಿಕಾ ಮುಂಚೂಣಿಯ ಸ್ಥಾನದಲ್ಲಿದ್ದಾರೆ. ಎಸ್, ರಶ್ಮಿಕಾ ಮಂದಣ್ಣ ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕರ್ನಾಟಕದಲ್ಲಿ. ತನ್ನ ಸಿನಿಮಾ ಕೆರಿಯರ್ ಆರಂಭಿಸಿದ್ದು ಕೂಡ ಕನ್ನಡದ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ. ಅದೆಲ್ಲೋ ಮೂಲೆಯಲ್ಲಿ ಬಿದ್ದಿದ್ದ ರಶ್ಮಿಕಾಳನ್ನು ರಕ್ಷಿತ್ ಶೆಟ್ಟಿ ಕರೆತಂದು ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ನಟಿಸುವ ಅವಕಾಶವನ್ನು ತಂದುಕೊಟ್ರು. ಇದರಿಂದಲೇ ಇವರು ಹೆಸರುವಾಸಿಯಾದರು. ನಂತರ ಕರ್ನಾಟಕದ ಕ್ರಶ್ ಎಂದು ಫೇಮಸ್ ಆದರು. ಅದಾದ ಬಳಿಕ ಕನ್ನಡದಲ್ಲಿ ಚಮಕ್, ಅಂಜನಿ ಪುತ್ರ, ಯಜಮಾನ, ಪೊಗರು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಈ ಮಧ್ಯೆ ಪರಭಾಷಾ ಚಿತ್ರರಂಗಕ್ಕೂ ಹಾರಿಬಿಟ್ರು. ಇದರಿಂದಾಗಿ ಕನ್ನಡವನ್ನು ನಿಧಾನವಾಗಿ ರಶ್ಮಿಕಾ ಮರೆತು ಬಿಟ್ರು. ಕನ್ನಡದಲ್ಲಿ ಯಾಕೆ ನಟಿಸುತ್ತಿಲ್ಲ ಎಂದು ಕೇಳಿದಾಗ ಒಳ್ಳೆಯ ಕತೆಗಳು ಸಿಗ್ತಾ ಇಲ್ಲ ಎಂಬ ಸಿದ್ಧ ಉತ್ತರವನ್ನು ನೀಡುವ ರಶ್ಮಿಕಾ ಇದೀಗ ಮತ್ತೊಮ್ಮೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ರಶ್ಮಿಕಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇರುವ ನಟಿ. ಶೂಟಿಂಗ್ ಬಿಡುವಿನಲ್ಲಿ ವರ್ಕೌಟ್, ಕುಕ್ಕಿಂಗ್, ಡ್ಯಾನ್ಸಿಂಗ್ ಅಂತ ಮಾಡ್ತಾನೆ ಇರ್ತಾರೆ. ಇನ್ನು ಸಮಯ ಸಿಕ್ಕಾಗ ಸಾಕಷ್ಟು ಸಂದರ್ಶನಗಳಿಗೂ ಸಮಯ ನೀಡ್ತಾರೆ. ಹಾಗೆ ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ರಶ್ಮಿಕಾ ಪಾಲ್ಗೊಂಡಿದ್ದಾರೆ. ಈ ಸಂದರ್ಶನದಲ್ಲಿ ರಶ್ಮಿಕಾ ಅವರಿಗೆ ಒಂದಿಷ್ಟು ಸಿನಿಮಾಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದಕ್ಕೆ ಫನ್ನಿಯಾಗಿ ಉತ್ತರಿಸಿರುವ ರಶ್ಮಿಕಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಅದ್ಯಾವುದೋ ಕನ್ನಡಿಗರಿಗೆ ಬೇಸರ ತಂದಿಲ್ಲ. ಆದರೆ ಈ ಸಂದರ್ಶನದಲ್ಲಿ ರಶ್ಮಿಕಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಅವರು ನೀಡಿರುವ ಉತ್ತರ ನಿಜಕ್ಕೂ ರಶ್ಮಿಕಾಗೆ ಸ್ಯಾಂಡಲ್ವುಡ್ ಬಗ್ಗೆ ಇರುವ ನಿರುತ್ಸಾಹ ಎದ್ದು ಕಾಣುತ್ತೆ. ಹೌದು, ಈ ಖಾಸಗಿ ಸಂದರ್ಶನದಲ್ಲಿ ರಶ್ಮಿಕಾಗೆ ನಿಮ್ಮ ಫೇವ್ರೆಟ್ ಸಹ ಕಲಾವಿದರು ಯಾರು ಎಂದು ಕೇಳಲಾಗಿದೆ. ಇದಕ್ಕೆ ರಶ್ಮಿಕಾ ನಾನು ಇದಕ್ಕೆ ಉತ್ತರಿಸೋದಿಲ್ಲ ಎಂದು ಹೇಳಿದ್ದಾರೆ. ನಂತರ ತುಂಬ ಆಲೋಚನೆ ಮಾಡಿ ಅಮಿತಾಬ್ ಬಚ್ಚನ್ ಎಂದು ಉತ್ತರ ನೀಡಿದ್ದಾರೆ. ನಂತರ ಇಂಡಿಯನ್ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ನಟರು ಯಾರು ಎಂದು ಪ್ರಶ್ನೆ ಕೇಳಿದ್ರು. ಇದಕ್ಕೆ ಉತ್ತರಿಸಿರುವ ರಶ್ಮಿಕಾ ಬಾಲಿವುಡ್ನ ರಣಬೀರ್ ಕಪೂರ್, ತೆಲುಗಿನಲ್ಲಿ ಅಲ್ಲು ಅರ್ಜುನ್, ಮಲಯಾಳಂನಲ್ಲಿ ಫಹದ್ ಮತ್ತು ತಮಿಳಿನಲ್ಲಿ ವಿಜಯ ಸೇತುಪತಿ ಎಂದು ಉತ್ತರಿಸಿ ಸುಮ್ಮನಾಗಿದ್ದಾರೆ. ಇದನ್ನು ಗಮನಿಸಿದ ಹಲವರು ಹಾಗಾದರೆ ಕನ್ನಡದಲ್ಲಿ ರಶ್ಮಿಕಾಗೆ ಇಷ್ಟ ಆಗುವಂಥ ನಟರೇ ಇಲ್ವಾ? ಕನ್ನಡ ಸಿನಿಮಾಗಳನ್ನು ರಶ್ಮಿಕಾ ಯಾಕೆ ತಾತ್ಸಾರ ಮಾಡ್ತಿದ್ದಾರೆ ಎಂದು ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೆ ಮಾತನ್ನು ಮುಂದುವರೆಸಿ ರಶ್ಮಿಕಾ ಅಲ್ಲು ಅರ್ಜುನ್ ನನ್ನ ಫೇವ್ರೇಟ್. ನನ್ನ ಸಿನಿಮಾ ಸಂಬಂಧಪಟ್ಟ ಸಾಕಷ್ಟು ತೀರ್ಮಾನಗಳ ಬಗ್ಗೆ ನಾನು ಅವರಲ್ಲಿ ಮಾತಾಡ್ತೇನೆ. ಒಂದು ರೀತಿಯಲ್ಲಿ ಅವರು ನನ್ನ ಸಪೋರ್ಟರ್ ಮತ್ತು ವೆಲ್ವಿಷರ್ ಎಂದು ಹೇಳಿದ್ದಾರೆ. ಈ ಸಂದರ್ಶನ ಪೂರ್ತಿ ಬೇರೆ ಭಾಷೆಯ ಸಿನಿಮಾಗಳು ಮತ್ತು ಬೇರೆ ಭಾಷಾ ನಟರ ಬಗ್ಗೆ ರಶ್ಮಿಕಾ ಹಾಡಿ ಹೊಗಳಿದ್ದಾರೆ ಬಿಟ್ಟರೆ ಕನ್ನಡದ ಒಂದಕ್ಷರವನ್ನು ಅವರು ಮಾತನಾಡಿಲ್ಲ. ಇದೊಂದೇ ಅಲ್ಲ, ಈ ಹಿಂದೆ ಸಾಕಷ್ಟು ಬಾರಿ ರಶ್ಮಿಕಾ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಅವರೊಂದಿಗೆ ಒಡನಾಟದ ಬಗ್ಗೆ ಮಾತನಾಡಿ ಎಂದಾಗ ಏನೂ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ತೆರಳಿದ್ರು. ಅದಕ್ಕೂ ಮುಂಚೆ ಕನ್ನಡ ಸಿನಿಮಾಗಳಲ್ಲಿ ನಟಿಸದೇ ಇರೋ ಬಗ್ಗೆ ಸುದ್ದಿಯಾಗಿದ್ರು. ಕರ್ನಾಟಕದಲ್ಲೇ ಹುಟ್ಟಿದ ನನಗೆ ಕನ್ನಡ ಸರಿಯಾಗಿ ಬರೋದಿಲ್ಲ ಎಂದು ಖಾಸಗಿ ಸಂದರ್ಶನವೊಂದರಲ್ಲಿ ಹೇಳಿ ಅಲ್ಲೂ ಕನ್ನಡಿಗರಿಂದ ಟೀಕೆಗೆ ಒಳಗಾಗಿದ್ರು. ಹೀಗೆ ಸಾಕಷ್ಟು ಬಾರಿ ಕನ್ನಡಿಗರಿಂದ ಟೀಕೆಗೆ ಗುರಿಯಾಗಿರುವ ರಶ್ಮಿಕಾ ಇನ್ನೂ ಕೂಡ ಪಾಠ ಕಲಿತಂತೆ ಕಾಣ್ತಿಲ್ಲ. ಗೊತ್ತಿದ್ದೇ ಬೇಕು ಅಂತ ಈ ಥರ ಮಾಡ್ತಿದ್ದಾರಾ ಅಥವಾ ಗೊತ್ತಿಲ್ಲದೆ ಕನ್ನಡಿಗರ ಕೆಂಗಣ್ಣಿಗೆ ರಶ್ಮಿಕಾ ಗುರಿಯಾಗಿದ್ದಾರಾ ಗೊತ್ತಾಗ್ತಿಲ್ಲ. ಅದೇನೇ ಇದ್ರೂ ನಮ್ಮದು ಮತ್ತು ನಮ್ಮವರ ಮಹತ್ವ ಅರಿಯುವ ಸಮಯ ರಶ್ಮಿಕಾಗೆ ಆದಷ್ಟು ಬೇಗ ಬರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. Hi, this is Rashmika Mandana. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.